ಸತ್ಯವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 9 ವಾಕ್ಯ 14ರಿಂದ 29 ತನಕ. ದೆವ್ವ ಪೀಡಿತ ಬಾಲಕನಿಗೆ ಬಿಡುಗಡೆ. ಅವರೆಲ್ಲರೂ ಹಿಂದಿರುಗಿ ಬಂದಾಗ ಉಳಿದ ಶಿಷ್ಯರ ಸುತ್ತಲೂ ಜನರು ದೊಡ್ಡ ಗುಂಪಾಗಿ ನೆರೆದಿರುವುದನ್ನು, ಧರ್ಮಶಾಸ್ತ್ರಿಗಳು ಇವರೊಡನೆ ವಾದಿಸುತ್ತಿರುವುದನ್ನು ಕಂಡರು. ನೆರೆದಿದ್ದ ಜನರು ಯೇಸುವನ್ನು ಕಂಡೊಡನೆ ಆಶ್ಚರ್ಯಪಟ್ಟು ಓಡಿ ಬಂದು ಅವರಿಗೆ ನಮಸ್ಕರಿಸಿದರು. ಯೇಸು, ಸ್ವಾಮಿ, ನಿಮ್ಮ ವಾಗ್ವಾದ ಏನು ಎಂದು ಕೇಳಿದರು. ಆ ಗುಂಪಿನಲ್ಲಿದ್ದ ಒಬ್ಬನು, ಬೋಧಕರೇ, ನನ್ನ ಮಗನನ್ನು ತಮ್ಮ ಬಳಿಗೆ ಕರೆದು ತಂದೆ. ಅವನಿಗೆ ಒಂದು ಮೂಕ ದೆವ್ವ ಹಿಡಿದಿದೆ. ಅವನ ಮೇಲೆ ಅದು ಬಂದಾಗಲೆಲ್ಲ ಅವನನ್ನು ನೆಲಕ್ಕೆ ಅಪ್ಪಳಿಸುತ್ತದೆ. ಅವನು ನೊರೆಕಾರುತ್ತಾ ಹಲ್ಲು ಕಡಿದುಕೊಳ್ಳುತ್ತಾನೆ. ಆಗ ಅವನ ದೇಹವೆಲ್ಲ ಮರಗಟ್ಟಿದಂತಾಗುತ್ತದೆ. ಆ ದೆವ್ವವನ್ನು ಬಿಡಿಸಬೇಕೆಂದು ತಮ್ಮ ಶಿಷ್ಯರನ್ನು ಕೇಳಿಕೊಂಡೆ, ಆದರೆ ಅದು ಅವರಿಂದ ಆಗಲಿಲ್ಲ ಎಂದನು. ಇದನ್ನು ಕೇಳಿ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ಪೀಳಿಗೆ, ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಆಗ ಆ ಹುಡುಗನನ್ನು ಯೇಸುವಿನ ಬಳಿಗೆ ಕರೆದು ತಂದರು. ಯೇಸುವನ್ನು ನೋಡಿದಾಕ್ಷಣ ಆ ದೆವ್ವ ಹುಡುಗನನ್ನು ನೆಲಕ್ಕೆ ಅಪ್ಪಳಿಸಿ ಒದ್ದಾಡಿಸಿತು. ಹುಡುಗ ಹೊರಳಾಡುತ್ತಾ ನೊರೆಕಾರಿದನು. ಯೇಸು, ಇವನಿಗೆ ಎಷ್ಟು ದಿನದಿಂದ ಹೀಗಾಗುತ್ತದೆ ಎಂದು ಹುಡುಗನ ತಂದೆಯನ್ನು ವಿಚಾರಿಸಿದರು. ಅದಕ್ಕೆ ಅವನು, ಬಾಲ್ಯದಿಂದಲೇ ಹೀಗಾಗುತ್ತಿದ್ದ. ಇದಲ್ಲದೆ ದೆವ್ವವು ಇವನನ್ನು ಕೊಲ್ಲಬೇಕೆಂದು ಪದೇ ಪದೇ ಬೆಂಕಿಗೆ ನೀರಿಗೂ ದೂಡಿದೆ. ತಮ್ಮಿಂದ ಏನಾದರೂ ಸಾಧ್ಯವಾದರೆ ನಮ್ಮ ಮೇಲೆ ದಯವಿಟ್ಟು ಸಹಾಯ ಮಾಡಿ ಎಂದು ಯೇಸುವನ್ನು ಬೇಡಿಕೊಂಡನು. ಅದಕ್ಕೆ ಯೇಸು, ಸಾಧ್ಯವಾದರೆ ಎನ್ನುತ್ತಿದೆಯಲ್ಲ, ದೇವರಲ್ಲಿ ವಿಶ್ವಾಸ ಇಡುವವನಿಗೆ ಎಲ್ಲವೂ ಸಾಧ್ಯ ಎಂದರು. ಆಗ ಬಾಲಕನ ತಂದೆ, ನಾನು ವಿಶ್ವಾಸಿಸುತ್ತೇನೆ, ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನೆರವು ನೀಡಿ ಎಂದು ಯೇಸುವಿಗೆ ಮೊರೆಯಿಟ್ಟನು. ಜನಸಂದಣಿ ಬೆಳೆಯುತ್ತಿರುವುದನ್ನು ಕಂಡ ಯೇಸು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡ ಮೂಕ ದೆವ್ವವೇ, ಇವನನ್ನು ಬಿಟ್ಟು ತೊಲಗು, ಇನ್ನೆಂದಿಗೂ ಕೂಡ ಇವನೊಳಗೆ ಪ್ರವೇಶಿಸಕೂಡದೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದರು. ದೆವ್ವವು ಚೀರುತ್ತಾ ಹುಡುಗನನ್ನು ವಿಲವಿಲನೆ ಒದ್ದಾಡಿಸಿ ಕೊನೆಗೆ ಬಿಟ್ಟು ಹೋಯಿತು. ಹುಡುಗನು ಶವದಂತಾದನು. ಅಲ್ಲಿದ್ದವರೆಲ್ಲ ಅನೇಕರು ಹುಡುಗ ಸತ್ತು ಹೋದ ಎಂದುಕೊಂಡರು. ಆದರೆ ಯೇಸು ಅವನ ಕೈ ಹಿಡಿದು ಎತ್ತಲು ಅವನು ಎದ್ದು ನಿಂತನು. ಅಂದು ಯೇಸು ಸ್ವಾಮಿ ಮನೆಗೆ ಬಂದಾಗ ಶಿಷ್ಯರು ಪ್ರತ್ಯೇಕವಾಗಿ ಅವರ ಬಳಿಗೆ ಬಂದು, ಆ ದೆವ್ವವನ್ನು ಹೊರಗಟ್ಟಲು ನಮ್ಮಿಂದ ಏಕೆ ಆಗಲಿಲ್ಲ ಎಂದು ಕೇಳಿದರು. ಅದಕ್ಕೆ ಯೇಸು, ಈ ಬಗೆಯ ದೆವ್ವವನ್ನು ಹೊರಗಟ್ಟಲು ಪ್ರಾರ್ಥನೆಯ ಹೊರತು ಬೇರೆ ಮಾರ್ಗವಿಲ್ಲ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಇನ್ನೊಂದು ಪವಾಡವನ್ನು ಇವತ್ತಿನ ಸುವಾರ್ತೆಯಲ್ಲಿ ನಾವು ಕೇಳಿಕೊಂಡೆವು. ಈ ಪವಾಡ ಅಂತ ಹೇಳಿದರೆ, ಒಬ್ಬ ಹುಡುಗ, ಆತನಿಗೆ ಮೂಕ ದೆವ್ವ ಹಿಡಿದಿತ್ತು. ಆ ದೆವ್ವ ಆತನಿಗೆ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ, ತುಂಬ ನರಳಾಡಿಸ್ತಿತ್ತು. ಒಂದೇ ಬೆಂಕಿಗೆಯೋ ಅಥವಾ ನೀರಿಗೆ ಆತನನ್ನು ನೂಕುತ್ತಿದ್ದು ಸಾಯಿಸಲಿಕ್ಕೆ. ಯಾವ ತಂದೆ ಮತ್ತು ತಾಯಿಗೆ ತನ್ನ ಮಗು ಕಷ್ಟಪಡುತ್ತಿರುವಾಗ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತದೆ? ಯಾರಿಗೆ ಕೂಡ ಆಗಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ,
ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಾಡ್ತಾರೆ. ವೈದ್ಯರಿಂದ ಈ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ವೈದ್ಯರು ಈ ದೇಹದ ಕಾಯಿಲೆಗೆ ಮದ್ದು ನೀಡ್ತಾರೆ, ಚಿಕಿತ್ಸೆ ನೀಡ್ತಾರೆ. ಈ ದೆವ್ವ ಅದು ದುರಾತ್ಮ, ಅದಕ್ಕೆ ಮದ್ದು ಆ ವೈದ್ಯರ ಹತ್ರ ಸಿಗುವುದಿಲ್ಲ. ಅದಕ್ಕಾಗಿ ಆ ಹುಡುಗನ ಅಪ್ಪ ಕೇಳಿಸಿಕೊಂಡಿದ್ದಾನೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಎಂಬ ಬೋಧಕರು ಇಂಥ ಒಂದು ದೆವ್ವವನ್ನು ಬಿಡಿಸುತ್ತಾರೆ ಅಂತ ಹೇಳಿಕೊಂಡು, ಅದಕ್ಕಾಗಿ ಆ ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಹುಡುಗನನ್ನು ಯೇಸು ಸ್ವಾಮಿಯಲ್ಲಿ ಕರ್ಕೊಂಡು ಬರ್ತಾರೆ. ಆದರೆ ಯೇಸು ಸ್ವಾಮಿ ಅಲ್ಲಿ ಇರುವುದಿಲ್ಲ, ಬದಲಾಗಿ ಯೇಸು ಸ್ವಾಮಿಯ ಶಿಷ್ಯರು ಅಲ್ಲಿ ಇರ್ತಾರೆ. ಆ ಅಪ್ಪ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹೀಗೆ ಯೋಚನೆ ಮಾಡಿಕೊಂಡು ಯೇಸು ಸ್ವಾಮಿ ಇಲ್ಲದಿದ್ದರೂ ಕೂಡ ಅವರ ಶಿಷ್ಯರಿಂದ ಆದೀತು ಅಂದ ಎಂಬ ಒಂದು ಮನೋಭಾವನೆಯಿಂದ ಅವರ ಹತ್ರ ಈ ದೆವ್ವವನ್ನು ಬಿಡಿಸ್ಲಿಕ್ಕೆ ಕೇಳ್ತಾರೆ. ಕೆಲವು ಸಾರಿ ನಾವು ಕೂಡ ಹಾಗೇನು ಮಾಡ್ತೇವೆ, ಆಸ್ಪತ್ರೆಗೆ ಹೋದಾಗ ಅಲ್ಲಿ ಮುಖ್ಯ ವೈದ್ಯರು ಸಿಗದಿದ್ದರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಹಾಗೇನೆ ವಾಪಸ್ ಬರುವುದರ ಬದಲಿಗೆ ಅಲ್ಲಿದ್ದಂಥ ಇತರ ವೈದ್ಯರಲ್ಲಿ ನಾವು ನಮ್ಮನ್ನು ತಪಾಸಣೆ ಮಾಡಲಿಕ್ಕೆ ಹೇಳ್ತೇವೆ. ಅದೇ ರೀತಿ ಆದರೆ ಏನಾಯ್ತು ಅಂತ ಹೇಳಿದ್ರೆ ಆ ಶಿಷ್ಯರಿಂದ ಆ ಒಂದು ದೆವ್ವವನ್ನು ಓಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟರಲ್ಲಿ ಯೇಸು ಸ್ವಾಮಿ ಅಲ್ಲಿಗೆ ಬಂದರು. ಜನರಲ್ಲಿ ಒಂದು ರೀತಿಯ ಹೊಸ ಉತ್ಸಾಹ ಮತ್ತು ಹುರುಪು ಬಂತು. ಯಾಕಂತ ಹೇಳಿದ್ರೆ ಇಷ್ಟರ ತನಕ ಏನು ಮಾಡಲಿಕ್ಕೆ ಆಗಲಿಲ್ಲವೋ ಅದು ಈಗ ಸಾಧ್ಯ ಆಗ್ತದೆ ಎಂಬುದು ಅವರಿಗೆ ಅರಿವಾಯಿತು. ಅವರು ಹೇಳ್ತಾರೆ ಏನಂತ ಹೇಳಿದ್ರೆ ಈ ಹುಡುಗನಿಗೆ ಅಪ್ಪ ಹೇಳ್ತಾನೆ, ಮೂಕ ದೆವ್ವ ಹಿಡಿದಿದೆ, ಆ ದೆವ್ವ ಏನು ಮಾಡ್ತದೆ ಅಂತ ಹೇಳಿದ್ರೆ ಬೆಂಕಿಗೆ ಮತ್ತೆ ನೀರಿಗೆ ತಳ್ಳಿ ಆಗ್ತದೆ, ನೀವು ಏನಾದರೂ ಮಾಡಿ ನನ್ನ ಮಗನಿಗೆ ಬದುಕಿಸಿ ಅಂತ ಹೇಳಿಕೊಂಡು, ನಿಮಗೆ ಸಾಧ್ಯವಾದರೆ, ಯೇಸು ಸ್ವಾಮಿ ಹೇಳ್ತಾರೆ ಏನು ಸಾಧ್ಯವಾದರೆ ವಿಶ್ವಾಸ ಇಟ್ಟರೆ ಸಾಕು, ಅದು ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಆಗ ನೋಡಿ ಆ ಹುಡುಗನ ತಂದೆ ಏನು ಹೇಳ್ತಾರೆ, ನಾನು ವಿಶ್ವಾಸಿಸುತ್ತೇನೆ, ಆದರೆ ಒಂದು ವೇಳೆ ನನ್ನ ವಿಶ್ವಾಸದಲ್ಲಿ ಏನಾದರೂ ಕೊರತೆ ಇದ್ದರೆ ನೀವು ನನ್ನ ನೆರವಿಗೆ ಬನ್ನಿರಿ ಅಂತ ಹೇಳಿಕೊಂಡು. ಪ್ರಿಯರೇ, ಒಂದು ನಿಜವಾದ ವಿಶ್ವಾಸ ಅಂತ ಹೇಳಿದ್ರೆ ಈತನು. ಯಾಕಂತ ಹೇಳಿದ್ರೆ ವಿಶ್ವಾಸ ಆತನಲ್ಲಿ ಉಂಟು, ಆದರೆ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನುಷ್ಯ ಸ್ವಭಾವದಿಂದ ಆ ವಿಶ್ವಾಸದಲ್ಲಿ ಏನಾದರೂ ಕುಂದು ಕೊರತೆ ಇರಲಿಕ್ಕೆ ಸಾಧ್ಯ ಇರ್ತದೆ. ನಾವು ಯಾಕೆಂತ ಹೇಳಿದ್ರೆ ಸಂಪೂರ್ಣವಾಗಿ ಆತ್ಮಜೀವಿಗಳಲ್ಲ, ನಾವು ಈ ಪ್ರಪಂಚದಲ್ಲಿ ಜೀವಿಸ್ತೇವೆ. ನಮ್ಮಲ್ಲಿ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಮಾದರಿಯ ರೀತಿಯ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ನಾನು ಇಷ್ಟು ಒಳ್ಳೆಯದನ್ನು ಮಾಡಬೇಕು, ನಾನು ಇಷ್ಟು ಸಹಾಯವನ್ನು ಮಾಡಬೇಕು, ಕೆಟ್ಟದನ್ನು ಮಾಡಬಾರ್ದು, ಒಂದು ರೀತಿಯಲ್ಲಿ ಜನರ ಮಧ್ಯೆ ತಾನು ಓರ್ವ ದೇವರಾಗಿ ಇರಬೇಕು ಅಂತ ಎಲ್ಲ ಚಿತ್ರಣಗಳು ನಮ್ಮ ಮನಸ್ಸಿಗೆ ಬರ್ತವೆ. ಪುಣ್ಯ ಪುರುಷರ ಜೀವನ ಚರಿತ್ರೆಯನ್ನು ಕೇಳಿದಾಗ, ಅವರು ಮಾಡಿದಂಥ ಒಳಿತನ್ನು ಕೇಳಿದಾಗ ನಮಗೆ ಕೂಡ ಅನಿಸ್ತದೆ, ಒಂದು ರೀತಿಯಲ್ಲಿ ಉತ್ಸಾಹ ಬರ್ತದೆ, ನಾವು ಕೂಡ ಒಳಿತನ್ನು ಮಾಡಬೇಕು ಎಂಬುದಾಗಿ. ಆದರೆ ಏನಾಗ್ತದೆ ಅಂತ ಹೇಳಿದರೆ ಹಾಗೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಮರುಕ್ಷಣದಲ್ಲಿ ನಾವು ಇತರರ ಸಂಗಡ ಜೀವಿಸ್ತೇವೆ, ಅವರನ್ನು ನೋಡುವಾಗ ನಮ್ಮ ಆ ಒಂದು ಉತ್ಸಾಹ ಕೂಡ ನಾವು ಮರೆತು ಬಿಡ್ತೇವೆ ಮತ್ತು ಏನು ಇತರರು ಮಾಡ್ತಾರೆ ಹಾಗೆ ಮಾಡಿಬಿಡ್ತೇವೆ. ಯಾಕಂತ ಹೇಳಿದರೆ ಆ ಒಂದು ಮಾದರಿ ರೀತಿಯ ಜೀವನವನ್ನು ನಾವು ಜೀವಿಸಲಿಕ್ಕೆ ಹೋದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ತುಂಬ ಕೆಟ್ಟದು ಉಂಟು, ಒಳಿತು ಉಂಟು, ಕೆಟ್ಟದು ಕೂಡ ಉಂಟು. ನಾವು ಜೀವಿಸಬೇಕಿದ್ರೆ ಅದರಲ್ಲಿ ಹೊಂದಾಣೆ ಮಾಡಿಕೊಂಡು ಹೋಗಬೇಕು. ಹಾಗೇನಾಗ್ತದೆ ಅಂತ ಹೇಳಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಈ ಶಿಷ್ಯರಿಗೆ ಅವರಿಗೆ ಕೂಡ ಒಂದು ಉತ್ಸಾಹ ಇತ್ತು, ತಾವು ಕೂಡ ತಮ್ಮ ನಾಯಕರ ಹಾಗೆ ಗುರುವಿನ ಹಾಗೆ ಒಳಿತನ್ನು ಮಾಡಬೇಕಂತ ಹೇಳಿಕೊಂಡು, ಆದರೆ ಅವರಿಂದ ಅದು ಸಾಧ್ಯ ಆಗಲಿಲ್ಲ. ಆದರೆ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಬಂದು ಆ ದೆವ್ವವನ್ನು ಹೆದರಿಸ್ತಾರೆ. ಮೂಕ ದೆವ್ವ ಅಂತ ಹೇಳ್ತಾರೆ, ಮತ್ತೆ ಹೇಳ್ತಾರೆ ನನಗೆ ಆಜ್ಞಾಪಿಸುತ್ತೇನೆ, ಈ ಹುಡುಗನಿಂದ ನೀನು ಹೊರಗೆ ಹೋಗು ಅಂತ ಹೇಳಿಕೊಂಡು ಯೇಸು ಸ್ವಾಮಿ ಆಜ್ಞಾಪಿಸುತ್ತಾರೆ. ಆ ದೆವ್ವ ಏನು ಮಾಡ್ತದೆ, ಆ ಹುಡುಗನನ್ನು ನೆಲದ ಮೇಲೆ ಹಾಕಿ ಹೊರಲಾಡಿಸ್ತದೆ, ವಿಲವಿಲನೆ ಒದ್ದಾಡಿಸ್ತದೆ. ಯಾಕಂತ ಹೇಳಿದ್ರೆ ಆ ದೆವ್ವ ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಕೊನೆಗೆ ಅದು ಹೋಯ್ತು, ಹೊರಟು ಹೋಯ್ತು. ಪ್ರಿಯ, ನಮ್ಮ ಜೀವನ ಹೇಗಿರ್ತದೆ, ಎಲ್ಲಿಯಾದರೂ ನಾವು ಕೆಟ್ಟ ಚಟಗಳಿಗೆ ದುರಾತ್ಮಗಳಿಗೆ ಬಲಿಯಾದಾಗ ನಮ್ಮ ಜೀವನ ಇದೇ ರೀತಿ ಆಗ್ತದೆ. ನಾವು ಸಂಕಟಕ್ಕೆ ಸಿಲುಗುತ್ತೇವೆ, ವಿಲವಿಲನೆ ಒದ್ದಾಡುತ್ತೇವೆ, ಅದರಿಂದ ಹೊರಗೆ ಬರಬೇಕು, ಆದರೆ ನಮಗೆ ಸಾಧ್ಯ ಆಗುವುದಿಲ್ಲ. ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಜ್ಞಾಪಿಸುತ್ತಾರೆ.
ಮತ್ತು ಯೇಸು ಸ್ವಾಮಿಯ ಆಜ್ಞೆಯನ್ನು ಆ ದೆವ್ವ ಪಾಲಿಸುತ್ತದೆ. ಯಾಕೆಂತ ಹೇಳಿದ್ರೆ ಈ ಇಡೀ ಪ್ರಪಂಚ ಸೃಷ್ಟಿಸಿದವರು ದೇವರು, ಯೇಸು ಸ್ವಾಮಿ ದೇವರ ಕುಮಾರ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಏನೆಲ್ಲವೂ ಕೂಡ ಉಂಟೋ ಅದೆಲ್ಲವೂ ಕೂಡ ದೇವರಿಗೆ ವಿಧೇಯನಾಗುತ್ತದೆ. ತುಂಬ ಸಲ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ದಾರಿ ತೋಚದಾಗ, ದೇವರಲ್ಲಿ ಇರುವಂಥ ವಿಶ್ವಾಸ ಕುಂದುತ್ತಿರುವಾಗ ಆಗ್ತದೋ ಇಲ್ಲವೋ ಎಂದು ನಮ್ಮ ಮನಸ್ಸಿಗೆ ಆ ಒಂದು ಸಂದೇಹ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಎಲ್ಲೆಲ್ಲೇ ಓಡ್ತೇವೆ. ಎಲ್ಲಿ ಓಡ್ತೇವೆ? ಯಾರೋ ಮಂತ್ರವಾದಿಗಳ ಹತ್ರ, ಇನ್ನೇನು ಮಾಡುವಂಥ ಮನುಷ್ಯರ ಹತ್ರ ಓಡ್ತೇವೆ. ಆ ಮನುಷ್ಯರು ಯಾರಾಗಿದ್ದಾರೆ? ಎಲ್ಲರ ಹಾಗೆ ಅವರು ಕೂಡ ಮನುಷ್ಯರು. ಅವರು ಇತರರ ಜೀವನದ ಕಷ್ಟಗಳನ್ನು ದೂರ ಮಾಡ್ತಾರೆ ಅಂತ ಜನರು ಹೇಳ್ತಾರೆ. ಕೆಲವು ಸಾರಿ ನಾವು ಯೋಚನೆ ಮಾಡ್ತೇವೆ. ಆದರೆ ನಾವು ನೋಡಬೇಕು, ಅವರ ಜೀವನದಲ್ಲಿ ಕಷ್ಟಗಳು ಇವೆಯೋ ಇಲ್ಲವೋ. ಕಷ್ಟಗಳು ಇರದಂಥ ಜನರವರು, ಸಂಪೂರ್ಣರವರು ಎಂದೂ ಕೂಡ ಇಲ್ಲ ಪ್ರಿಯರೇ. ನಾವು ಅವರ ಹಿನ್ನೆಲೆ ನೋಡಿದರೆ ಅವರ ಜೀವನದಲ್ಲಿ ಕೂಡ ಕಷ್ಟಗಳು ಇರ್ತವೆ. ಕಷ್ಟ ಮುಕ್ತರಲ್ಲ ಅವರು. ಯಾಕಂತ ಹೇಳಿದರೆ, ಒಂದು ವೇಳೆ ಅವರ ಜೀವನದಲ್ಲಿ ಕಷ್ಟಗಳು ಇರದೇ ಇರುತ್ತಿದ್ದರೆ ಅವರು ಮನುಷ್ಯರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ದೇವರಾಗ್ತಿದ್ದರು, ಅವರು ದೇವರಲ್ಲ. ಕೆಲವು ಬಾರಿ ಹೀಗೆ ಕೂಡ ಆಗ್ತದೆ. ಬಂದಂಥ ಜನರಿಗೆ ಅವರು ಹೀಗೆ ಮಾಡಿ ಹಾಗೆ ಮಾಡಿ ನಿಮಗೆ ಇಂಥದ್ದು ಕೆಟ್ಟದವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅದೇ ವ್ಯಕ್ತಿಗಳು ಎಲ್ಲರಿಗೆ ತಿಳಿದಾಗೆಲ್ಲ ತಿಳಿಯದೆ ಇತರರಲ್ಲಿ ನೆರವು ಕೇಳಲಿಕ್ಕೆ ಹೋಗ್ತಾರೆ. ತುಂಬ ಜನರಿಗೆ ಅದು ಗೊತ್ತಾಗುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೋ ಇಲ್ಲವೋ, ನನ್ನ ಸಮಸ್ಯೆ ಪರಿಹಾರ ಆಗ್ತದೋ ಇಲ್ಲವೋ ಅಂತ ಕೇಳಿಕೊಂಡು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲೆಲ್ಲೋ ಮನುಷ್ಯರ ಹತ್ರ ಓಡಾಡ್ತೇವೆ ಸುಮ್ಮನೆ. ಒಂದು ವೇಳೆ ನಾವು ನಂಬುವಂಥ ದೇವರಿಗೆ ಅದು ಅಸಾಧ್ಯ ಆದರೆ ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಎಲ್ಲರಿಗಿಂತ ಮಿಗಿಲಾದವರು ದೇವರು, ಅವರಿಗಿಂತ ಮಿಗಿಲಾದವರು ಯಾರೂ ಕೂಡ ಇಲ್ಲ ಈ ಪ್ರಪಂಚದಲ್ಲಿ. ಇತರರಿಗೆ ಕಷ್ಟ ನೀಡುವಂಥ ಅಥವಾ ಕಷ್ಟಗಳಿಂದ ಪರಿಹಾರ ನೀಡುವಂಥ ಜನರಿಗೆ ಅವರು ಅಮರರಾಗಿ ಇರಲಿಕ್ಕೆ ಸಾಧ್ಯವೋ? ಅವರು ಸಾಯುವುದಿಲ್ವೇ? ಅವರು ಕೂಡ ಸಾಯ್ತಾರೆ. ಅವರಿಗೆ ಅವರ ಜೀವನದಲ್ಲಿ ಕೂಡ ಮಿತಿಗಳಿವೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಜನರು ಅಂಧ ಭಕ್ತಿಯಿಂದ ಇಂಥ ಒಂದು ಜನರ ಹತ್ರ ಓಡ್ತಾರೆ, ಏನಾದರೂ ಸರಿ ಆಗಬಹುದಂತ ಹೇಳಿಕೊಂಡು. ಆದರೆ ನಾವು ವಿಶ್ವಾಸ ಇಡಬೇಕು ಎಲ್ಲಿ ಅಂತ ಹೇಳಿದ್ರೆ, ದೇವರಲ್ಲಿ ಒಬ್ಬರಲ್ಲಿ ಮಾತ್ರ. ಆ ಮನುಷ್ಯನು, ಆ ಹುಡುಗನ ಅಪ್ಪನು ಹೇಳಿದಂಥ ಮಾತನ್ನು ನಾವು ಮನಸ್ಸಿನಲ್ಲಿ ಇಡಬೇಕು. ನನ್ನ ವಿಶ್ವಾಸದಲ್ಲಿ ಏನಾದರೂ ಕೊರತೆ ಇದ್ದರೆ ನನಗೆ ನೆರವು ನೀಡಿ. ನಮ್ಮಲ್ಲಿ ವಿಶ್ವಾಸ ಉಂಟು, ಇಲ್ಲ ಅಂತಲ್ಲ. ಆದರೆ ಕೆಲವು ಬಾರಿ ನಮ್ಮ ವಿಶ್ವಾಸದಲ್ಲಿ ಕೊರತೆ ಇರ್ತದೆ. ಆಗ ನಾವು ಯಾರ ಹತ್ರ ಬೇಡಬೇಕು? ಅದೇ ದೇವರ ಹತ್ರ. ದೇವರು ಏನು ನೋಡ್ತಾರೆ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ನೋಡ್ತಾರೆ. ಮನುಷ್ಯನ ಹೃದಯವನ್ನು ನೋಡ್ತಾರೆ, ಮನುಷ್ಯನ ಮನಸ್ಸನ್ನು ನೋಡ್ತಾರೆ. ಕಷ್ಟದಲ್ಲಿದ್ದಾಗ ಈ ಮನುಷ್ಯನು ಎಲ್ಲಿ ಹೋಗ್ತಾನೆ? ತನ್ನಲ್ಲಿಗೆ ಬರ್ತಾನೋ ಅಥವಾ ಎಲ್ಲೆಲ್ಲಿ ಓಡಿಕೊಂಡು ಹೋಗ್ತಾನೋ? ಆ ದೇವರಲ್ಲಿ ಬೇಡಿದಾಗ ಅವರು ಏನು ಕೂಡ ಕಡಿಮೆ ಮಾಡುವುದಿಲ್ಲ ಪ್ರಿಯರೇ. ಯಾವಾಗ ಆ ದೆವ್ವ ಆ ಹುಡುಗನಲ್ಲಿತ್ತೋ, ಆ ಹುಡುಗನಿಗೆ ಮುಕ್ತಿ ಇದ್ದಿಲ್ಲ, ಕಷ್ಟದಲ್ಲಿದ್ದನು. ಆತನಿಗೆ ತುಂಬ ಸಂಕಷ್ಟ ಆಯಿತು. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ದೆವ್ವಗಳು ಬರುತ್ತವೆ, ಕಾಡುತ್ತವೆ. ಅನೇಕ ರೀತಿಯ ದೆವ್ವಗಳು. ನಾವು ಆ ದೆವ್ವಗಳಿಗೆ ಬಲಿಯಾಗುತ್ತೇವೆ. ಅಂಥ ದೆವ್ವದಿಂದ ದೂರಕ್ಕಿರಬೇಕು. ಯಾಕಂತ ಹೇಳಿದ್ರೆ, ಆ ದೆವ್ವಗಳು ನಮ್ಮ ಜೀವನದಲ್ಲಿ ಇರುವಾಗ ನಾವು ಸ್ವತಂತ್ರರಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯ ದೆವ್ವಗಳು? ಅಸೂಯೆ ಎನ್ನುವಂಥ ದೆವ್ವ. ಆ ಅಸೂಯೆ ಅಂತ ಎನ್ನುವ ದೆವ್ವ ನಮ್ಮ ಜೀವನದಲ್ಲಿ ಇದ್ದರೆ ನಮಗೆ ದಿನನಿತ್ಯ ಕಾಟಾಚಾರ. ಅದೇನಂತ ಹೇಳಿದ್ರೆ, ಅವರ ಹತ್ರ ಉಂಟು, ನನ್ನ ಹತ್ರ ಇಲ್ಲ. ಅದಕ್ಕಾಗಿ ದಿನನಿತ್ಯ ಹೋರಾಡುದು. ಏನಂತ ಹೇಳಿದ್ರೆ, ನನಗಿಂತ ಮಿಗಿಲಾದವರ ಹಾಗೆ ನಾನಾಗಬೇಕು ಅಂತ ಹೇಳಿಕೊಂಡು. ಅದಕ್ಕೆ ಕೊನೆ ಎಂಬುದೇ ಇಲ್ಲ ಪ್ರಿಯರೇ, ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಅದೇ ಕಾಟಾಚಾರದಲ್ಲಿ ದಿನನಿತ್ಯ ಇರುವುದು, ಚಿಂತೆಯಿಂದ ಇರುವುದು. ಯಾವತ್ತೂ ಕೂಡ ಒಂದು ಜೀವನದಲ್ಲಿ ಸಂತೋಷ, ನೆಮ್ಮದಿ ಅಂತ ಇರುವುದಿಲ್ಲ. ಸ್ವಾರ್ಥ,
ಎಲ್ಲವೂ ಕೂಡ ನನಗೆ ಬೇಕು, ಉಳಿದವರಿಗೆ ಇರದಿದ್ದರೆ ಚಿಂತೆ ಇಲ್ಲ, ಅದು ನನ್ನ ವಿಚಾರವಲ್ಲ. ಅದಕ್ಕಾಗಿ ಏನಿದ್ದರೂ ಎಷ್ಟಿದ್ದರೂ ಕೂಡ ಸಾಲದು. ಅಂಥ ಮನುಷ್ಯನಿಗೆ ಯಾವಾಗ ಮತ್ತೆ ಹೇಗೆ ತೃಪ್ತಿ ಬರುವುದು ಪ್ರಿಯರೇ? ಅಂಥ ಮನುಷ್ಯನಿಗೆ ಜೀವನದಲ್ಲಿ ಪೂರ್ತಿ ತೃಪ್ತಿ ಅಂತ ಇರುವುದಿಲ್ಲ, ಜೀವನದುದ್ದ ಕೂಡ. ಯಾಕಂತ ಹೇಳಿದ್ರೆ ಅಲ್ಲಿ ಒಳಗೆ ಒಂದು ದೆವ್ವ ಉಂಟು. ಆ ದೆವ್ವ ಏನು ಮಾಡ್ತದೆ ಅಂತ ಹೇಳಿದ್ರೆ, ಸ್ವಾರ್ಥದ ದೆವ್ವ ಎಷ್ಟಿದ್ದರೂ ಕೂಡ ಸಮಾಧಾನದಿಂದ ಇರಲಿಕ್ಕೆ ಬಿಡುವುದಿಲ್ಲ. ದ್ವೇಷ ಅದು ಕೂಡ ಹಾಗೇನೆ, ಒಳಗೆ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಬೆಂಕಿ ಹಾಗೆ ಉರಿಯುತ್ತಾ ಇರ್ತದೆ. ದ್ವೇಷ ಅದು ಸುಡುತ್ತದೆ ಒಳಗಡೆ. ಅದಕ್ಕಾಗಿ ಅಂಥ ದೆವ್ವಗಳು ನಮ್ಮ ಒಳಗಿದ್ದಾಗ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಅಸಾಧ್ಯ. ನಾವು ಯಾವತ್ತೂ ಕೂಡ ತುಲನೆ ಮಾಡಬೇಕು ಯಾರಂತ ಹೇಳಿದ್ರೆ, ನಮಗಿಂತ ಉತ್ತಮ ಸ್ಥಾನದಲ್ಲಿ ಇದ್ದವರ ಹತ್ರ ಅಲ್ಲ, ಅವರು ಕೆಲವರು ನಮಗಿಂತ ಕೆಳಮಟ್ಟದಲ್ಲಿ ಇದ್ದಂಥ ಜನರು ಎಷ್ಟೋ ಜನರಿದ್ದಾರೆ, ಅವರ ಹತ್ರ ನಾವು ತುಲನೆ ಮಾಡಬೇಕು. ಎಷ್ಟು ರೀತಿಯಲ್ಲಿ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಸಂಗತಿಗಳು ನಮ್ಮ ಜೀವನದಲ್ಲಿ ಇವೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇಲ್ಲದರ ಬಗ್ಗೆ ನಾವು ಚಿಂತೆಯನ್ನು ಮಾಡಿ ಕೊರಗುವುದು. ಅವರ ಹತ್ರ ಉಂಟು, ನನ್ನ ಹತ್ರ ಇಲ್ಲ ಅಂತ ಹೇಳಿಕೊಂಡು ನಾವು ನಮಗಿಂತ ಕೆಳಸ್ತರದಲ್ಲಿರುವಂಥ ಜನರನ್ನು ನೋಡಿದರೆ ನಮಗೆ ಅನೇಕ ವಿಚಾರಗಳು ಕಾಣಲಿಕ್ಕೆ ಸಿಗುತ್ತವೆ. ಒಂದು ಮನೆ ಇದ್ದರೆ ನಿಲ್ಲಲಿಕ್ಕೆ, ಊಟ ಮಾಡಲಿಕ್ಕೆ ಆಹಾರ ಇದ್ದರೆ, ತಿಳಿಯಾದ ನೀರಿದ್ದರೆ, ನಾನು ಹೇಳ್ತೇನೆ ತಿಳಿದ ನೀರು ಇದ್ದರೆ ಕುಡಿಲಿಕ್ಕೆ. ಎಷ್ಟೋ ಜನರಿಗೆ ಒಂದು ಕುಡಿಲಿಕ್ಕೆ ಸ್ವಚ್ಛವಾದಂಥ ನೀರಿಲ್ಲ, ತಿಳಿಯಾದ ನೀರಿಲ್ಲ. ಏನು ಮಲಿನವಾಗಿ ಬಂದಂಥ ನೀರನ್ನು ಇಟ್ಟು ಅದನ್ನು ತಿಳಿಪಡಿಸಿ ನಂತರ ಕುಡಿಬೇಕು, ಏನೇನೋ ಕಾಯಿಲೆಗಳು ಬರ್ತವೆ. ಸ್ವಚ್ಛವಾದ ಗಾಳಿ ಇದ್ದರೆ, ಕೆಲವೊಂದು ಜಾಗದಲ್ಲಿ ಹೋದರೆ ಮೂಗಿಗೆ ಕೈ ಇಟ್ಟು ಹೋಗಬೇಕು, ಅಷ್ಟೊಂದು ನಾತ ಬರುವಂಥ, ಆಮೇಲೆ ರೋಗಾಣುಗಳಿಂದ ಕೂಡಿದಂಥ ಆ ಒಂದು ಗಾಳಿ, ಆಮ್ಲಜನಕ, ಶುದ್ಧ ಆಮ್ಲಜನಕ ಇಲ್ಲ. ಪ್ರಿಯರೇ, ಈ ಒಂದು ದಿನನಿತ್ಯದಲ್ಲಿ ಇಂಥ ಒಂದು ವಿಷಯಗಳನ್ನು ನಾವು ನೋಡಿದರೆ ದೇವರು ನಮಗೆ ಎಂಥ ಒಂದು ಭಾಗ್ಯಗಳನ್ನು ನೀಡಿದ್ದಾರೆ. ತುಂಬ ವಿಚಿತ್ರವಾದಂಥ ಭಾಗ್ಯವನ್ನು ದೇವರು ನಮಗೆ ನೀಡಿದ್ದಾರೆ. ಒಂದು ವೇಳೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಚೆನ್ನಾಗಿ ಓದಿದ್ದರೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಎಷ್ಟೋ ಜನ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆಯ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಫೀಸ್ ಕಟ್ಟಬೇಕು 1000 ಗಟ್ಟಲೆ. ಅಂಥದ್ದರಲ್ಲಿ ಒಂದು ವೇಳೆ ನಮ್ಮ ಮನೆಯ ಮಕ್ಕಳು ಒಂದು ವಿದ್ಯೆಯನ್ನು ಪಡೆದಿದ್ದರೆ ಅಥವಾ ಪಡೀತಾರಾದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಮಗೆ ತುಂಬ ಉಂಟು. ಯಾಕಂತ ಹೇಳಿದರೆ, ಸಾಲದು ಎಂಬ ಒಂದು ದೆವ್ವ ನಮ್ಮ ಒಳಗಿದ್ದರೆ ನಾವು ಯಾವತ್ತೂ ಕೂಡ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಲದು. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದ್ರೆ, ನಾವು ಕೊರಗುವುದರ ಬದಲಿಗೆ ನಮ್ಮ ಜೀವನದಲ್ಲಿ ಇತರರಿಗೆ ತುಲನೆ ಮಾಡಿದಾಗ ಎಷ್ಟು ಎಲ್ಲ ಉಂಟು ನಮ್ಮ ಹತ್ರ ಅಂತ ನಾವು ನೋಡಿಕೊಂಡರೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಕೆ ಬೇಕಾದಷ್ಟು ಉಂಟು. ಯಾವಾಗ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ, ನಮ್ಮ ಜೀವನದಲ್ಲಿ ಸಂತೋಷ ಇರ್ತದೆ, ನಮ್ಮ ಜೀವನದಲ್ಲಿ ನೆಮ್ಮದಿ ಇರ್ತದೆ, ನಮ್ಮ ಜೀವನದಲ್ಲಿ ಸಮಾಧಾನ ಇರ್ತದೆ. ಅದಕ್ಕಾಗಿ ಪ್ರಿಯರೇ, ಯೇಸು ಸ್ವಾಮಿ ಆ ದೆವ್ವ ಕೇಳಿದರು ಏನಂತ ಹೇಳಿದರೆ, ನೀನು ಈ ಮನುಷ್ಯನಿಂದ ತೊಲಗಿ ಹೋಗು ಅಂತ ಆಜ್ಞಾಪಿಸಿದರು. ಇವತ್ತು ನಾವೇನು ಮಾಡಬೇಕಂತ ಹೇಳಿದರೆ, ನಾವೆಲ್ಲರೂ ಕೂಡ ನಮ್ಮ ಒಳಗಿರುವಂಥ ದೆವ್ವಗಳಿಗೆ ಆಜ್ಞೆಯನ್ನು ನೀಡಬೇಕು. ಮತ್ಸರ ಇರ್ಬೋದು, ಅಸೂಯೆ ಇರ್ಬೋದು, ದ್ವೇಷ ಇರಬಹುದು, ಸ್ವಾರ್ಥ ಇರಬಹುದು, ಇದೆಲ್ಲದಕ್ಕೆ ಕೂಡ ನಾವು ಆಜ್ಞೆಯನ್ನು ನೀಡಬೇಕು. ನಾವು ನಮ್ಮ ಒಳಗಿರುವಂಥ ದೆವ್ವವನ್ನು, ನನಗೆ ಸ್ವಾರ್ಥ ಬೇಡ, ನನಗೆ ದ್ವೇಷ ಬೇಡ, ನನಗೆ ಸಿಟ್ಟು ಬೇಡ, ನನಗೆ ಜಗಳ ಬೇಡ ಎಂದು ದೃಢ ನಿರ್ಧಾರ ನಾವು ಮಾಡಿದರೆ ಆಗಲೇ ತಕ್ಷಣಕ್ಕೆ ಅದು ಸರಿಯಾಗಲಿಕ್ಕಿಲ್ಲ. ನೋಡಿ, ಆ ದೆವ್ವ ವಿಲವಿಲನೆ ಒದ್ದಾಡಿಸಿ ನಂತರ ಹೋಯಿತು. ಅದಕ್ಕೆ ನಾವು ಯೋಚನೆ ಮಾಡಿದ ತಕ್ಷಣ ಇದೆಲ್ಲ ಕೂಡ ನಮ್ಮಿಂದ ಬಿಟ್ಟು ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಯಾಕೆ ಶಿಷ್ಯರಿಗೆ ಆಗಲಿಲ್ಲ, ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ಅವರು ಹೇಳ್ತಾರೆ, ಇಂಥ ರೀತಿಯ ದೆವ್ವಗಳನ್ನು ಓಡಿಸಬೇಕಿದ್ರೆ ಪ್ರಾರ್ಥನೆ ಬೇಕು. ನಾವು ಒಂದು ವೇಳೆ ನಮ್ಮ ಜೀವನದಲ್ಲಿ ದೇವರ ವಾಕ್ಯ, ಶಕ್ತಿಯುತವಾದಂಥ ಪ್ರಬಲವಾದಂಥ ದೇವರ ವಾಕ್ಯವನ್ನು ಓದಿ ಈ ದೇವರ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡಿದರೆ, ದೇವರಲ್ಲಿ ಕೃಪಾವರಗಳನ್ನು ಬೇಡಿದರೆ ನಮ್ಮ ಒಳಗಿರುವಂಥ ದೆವ್ವಗಳನ್ನು ನಾವು ಒದ್ದೋಡಿಸಲಿಕ್ಕೆ ಸಾಧ್ಯ ಉಂಟು, ನೆಮ್ಮದಿಯ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡಿದರೆ, ದೇವರ ವರಕೃಪೆಗಳನ್ನು ಬೇಡಿದರೆ
ನಮಗೂ ಕೂಡ ಆ ಶಕ್ತಿ ಬರ್ತದೆ. ನಮ್ಮೊಳಗಿರುವಂಥ ದೆವ್ವಗಳನ್ನು ಹೊಡೆದೋಡ್ಲಿಸಲಿಕ್ಕೆ ಮತ್ತು ನೆಮ್ಮದಿಯಿಂದ ಜೀವಿಸಲಿಕ್ಕೆ ಇಂಥ ಒಂದು ಆಶೀರ್ವಾದವನ್ನು ಇವತ್ತು ನಾವು ದೇವರಲ್ಲಿ ಬೇಡಿಕೊಳ್ಳುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಮೂಕ ದೆವ್ವವನ್ನು ಹುಡುಗನಿಂದ ಹೊಡೆದೋಡಿಸಿದರು, ಆಜ್ಞಾಪಿಸಿದರು. ಆ ದೆವ್ವ ವಿಧೇಯನಾಗಿ ಹೊರಟೋಯ್ತು. ಕರ್ತರಾದ ದೇವರೇ, ನಾವು ಕೂಡ ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿಸಿದವರಾಗಿದ್ದರೂ ಕೂಡ ಅನೇಕ ರೀತಿಯ ದೆವ್ವಗಳು ನಮ್ಮೊಳಗೆ ಕೂಡ ಇವೆ. ಅಸೂಯೆ, ದ್ವೇಷ, ಮತ್ಸರ, ಜಗಳ, ಸ್ವಾರ್ಥ, ಇಂಥ ಎಲ್ಲ ದೆವ್ವಗಳನ್ನು ನಮ್ಮೊಳಗಿನಿಂದ ಹೊಡೆದೋಡಿಸಲು, ಹೊರಕ್ಕೆ ಹಾಕಲು ಬೇಕಾದಂಥ ಆ ಆಧ್ಯಾತ್ಮಿಕ ಶಕ್ತಿಯನ್ನು ನಮಗೆಲ್ಲರಿಗೂ ಕೂಡ ನೀಡಿರಿ ಕರ್ತರೆ. ಅದೇ ಪ್ರಕಾರ ಡಿವೈನ್ ವರ್ಡ್ TV ಮುಖಾಂತರ ಈ ಪ್ರಾರ್ಥನೆಯಲ್ಲಿ, ಈ ಧ್ಯಾನದಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರರಿಗೆ ಆರೋಗ್ಯದ ಆಶೀರ್ವಾದಗಳನ್ನು ದಯಪಾಲಿಸಿರಿ. ಅವರ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ನೆಲೆಸಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೇನ್.